ಗ್ರಾಮೀಣ ಜನರ ಅವಶ್ಯಕತೆಗಳಿಗೆ ಸ್ಪಂದಿಸುತ್ತಾ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿ ಬೆಳೆದು ಬಂದಿರುವ ಸಹಕಾರಿ ಸಂಘಗಳ ವ್ಯವಸ್ಥೆಯನ್ನೇ ಮೋದಿ ಸರ್ಕಾರ ಬುಡಮೇಲು ಮಾಡಿದ್ದು ಅದರ ಬೆನ್ನೆಲುಬು ಮುರಿಯುವ ಕೆಲಸ ಮಾಡಿದೆ ಎಂದು ತಾಲೂಕಿನ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಹಕಾರಿ ಸಂಘಗಳ ಪ್ರಮುಖರು ಆಪಾದಿಸಿದ್ದಾರೆ. ಇತರ ಸಂಘಗಳ ಮುಖಂಡರ ಜೊತೆ ಪತ್ರಿಕಾಗೋಷ್ಠಿ ನಡೆಸಿದ ಆರ್ಯಾಪು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಎಚ್ ಮಹಮ್ಮದ್ ಅಲಿ ಅವರು ಕಠಿಣ ನಿಯಮಗಳನ್ನು ಜಾರಿಗೆ ತರುವ ಮೂಲಕ ಸಹಕಾರಿ ಸಂಘಗಳು ಉಸಿರಾಡದಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಡೆದ ಚುನಾವಣೆಯಲ್ಲಿ ಸಹಕಾರ ಭಾರತಿ ಹೀನಾಯ ಸೋಲು ಕಂಡಿದೆ. ಇದಕ್ಕೆ ಕೇಂದ್ರ ಸರ್ಕಾರದ ನೀತಿಯೇ ಕಾರಣ ಎಂದು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಎಚ್ ಮಹಮ್ಮದ್ ಅಲಿ ಹೇಳಿದರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಆರ್ಯಾಪು ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷ ಸದಾನಂದ ಶೆಟ್ಟಿ ಕೋರೇಲು, ಮುಂಡೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷ ಯಾಕೂಬ್ ಮುಲ್ಲರ್, ಸೊಸೈಟಿಯಲ್ಲಿ ಆರ್ಯಾಪು 80 ಲಕ್ಷ ನಾವು ಲಾಭ ಗಳಿಸಿದ್ದೇವೆ. ನಾವು 80 ಲಕ್ಷ 18-19 ಸಾವಿರ 80 ಲಕ್ಷದಲ್ಲಿ 26 ಲಕ್ಷ ನಾವು ಆದಾಯ ತೆರಿಗೆಯನ್ನು ಪಾವತಿ. ಇವತ್ತು ನಿಮಗೆ ಎಷ್ಟು ಈ ಸಹಕಾರಿ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ನನಗೆ ಗೊತ್ತಿಲ್ಲ. ಆದರೆ ಪ್ರತಿಯೊಬ್ಬ ರೈತನು, ಪ್ರತಿಯೊಬ್ಬ ಕೃಷಿಕನು, ಪ್ರತಿಯೊಬ್ಬ ಸಂಘದ ಸದಸ್ಯನು ಅವನ ಕಷ್ಟ ಕಾರ್ಪಣ್ಯಗಳಿಗೆ ಸಹಕಾರಿ ಸಂಘವನ್ನು ಭೇಟಿಯಾಗುವ ಹೊರತು ರಾಷ್ಟ್ರೀಯ ಬ್ಯಾಂಕನ್ನು ಭೇಟಿಯಾಗಿ ಅವರಿಗೆ ಸಾಲ ಮೂಲ ಯಾವುದನ್ನು ಪಡೆಯುವಂಥ ಅವಕಾಶಗಳಿಲ್ಲ. ಇವತ್ತು ಬಹಳಷ್ಟು ಸರಳೀಕರಣ ರೀತಿಯಲ್ಲಿ ಸರಳವಾಗಿ ಇವತ್ತು ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಅವನ ಇದಕ್ಕೆ ಸ್ಪಂದನೆ ಮಾಡಿ ಇವತ್ತು ಸಹಕಾರಿ ಸಂಘದ ಮೂಲಕ ರೈತರಿಗೆ ಸಹಾಯ ಮಾಡುವಂಥದ್ದು ಪಕ್ಷಾತೀತವಾಗಿ. ಮೂರ್ತಿದಾರರ ಸಹಕಾರಿ ಸಂಘದ ಪ್ರತಿನಿಧಿ ವೇದಾನಾಥ ಸುವರ್ಣ ಉಪಸ್ಥಿತರಿದ್ದರು.